ಹಿಂದೆ ಅತಿವೃಷ್ಟಿಯಾದಾಗ ಯಡಿಯೂರಪ್ಪನವರು ಡಬ್ಬ ಹಿಡ್ಕೊಂಡು ಭಿಕ್ಷೆ ಬೇಡಿದ್ರು. ನಿರಾಶ್ರಿತರ ಜೊತೆ ದೀಪಾವಳಿ ಹಬ್ಬವನ್ನ ಆಚರಿಸಿದ್ರು. ಇದು ಒಬ್ಬ ಸಿಎಂ ಆಗಿರಬೇಕಾದ ಬದ್ಧತೆ, ಹೃದಯವಂತಿಕೆ. ಸಿದ್ದರಾಮಯ್ಯ ವೇದಿಕೆ ಮೇಲೆ ಭಾಷಣ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಆರಾಮಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿಗಳು ಎಲ್ಲೂ ಓಡಾಡ್ತಿಲ್ಲ ಎಂದು ಸರ್ಕಾರದ ವಿರುದ್ಧ ಮಾಜಿ ಸಚಿವ ಆರ್ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ರೈತರ ಬೆಳೆ ನಾಶ, ಕುಡಿಯೋ ನೀರಿಗೆ ಸಮಸ್ಯೆ, ವಿದ್ಯುತ್ ಅಭಾವವಿದೆ. ಆದರೆ ಸರ್ಕಾರ ತನ್ನ ಪಾತ್ರ ಏನೂ ಇಲ್ಲದಂತೆ ವರ್ತಿಸುತ್ತಿದೆ ಎಂದು ಹೇಳಿದ್ದಾರೆ. ನನಗೆ ಈ ಪರಿಸ್ಥಿತಿ ಬಂದಾಗ ಏನು ಮಾಡ್ಕೊಳೋದಕ್ಕೆ ಒಂದು ರೋಲ್ ಮಾಡ್ಯಾರ. ಸಿದ್ದರಾಮಯ್ಯನವರು ಇವತ್ತು ಡ್ಯಾನ್ಸ್ ಮಾಡ್ತಾರೆ. ಹೋಗಿ ಸಿದ್ದರಾಮಯ್ಯನವರು ಆರಾಮ್ಸೆ ಇದ್ದಾರೆ. ಅವರ ಸರ್ಕಾರದ ಕ್ಯಾಬಿನೆಟ್ ಮಂತ್ರಿಗಳು ಎಲ್ಲೂ ಓಡಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಇಷ್ಟೊಂದು ದೊಡ್ಡ ರೀತಿಯಿಂದ ಬರ ಕಾಡ್ತಾ ಇದ್ರು ಕೂಡ ರೈತರು ಹಾಕಿರ್ತಕ್ಕಂಥ ಬೆಳೆಗಳು ನಾಶ ಆಗಿದ್ದಾವೆ. ಕುಡಿಯೋ ನೀರಿಗೆ ತೊಂದರೆ ಆಗ್ತಾ ಇದೆ. ವಿದ್ಯುತ್ ಅಭಾವ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಎಲ್ಲದರ ಹಿನ್ನೆಲೆಯಲ್ಲಿ ಸರ್ಕಾರ ತಂದೇನೂ ಇಲ್ಲ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ದಿನ ಬೆಳಗಾದರೆ ಕೇಂದ್ರ ಸರ್ಕಾರದ ಕಡೆ ಬೆರಳು ತೋರಿಸೋದು, ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ಹೇಳೋದು, ಇದನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಹತ್ರ ನಿಯೋಗ ತಗೊಂಡೋಗ್ಲಿಕ್ಕೆ ಏನು ಮಾಡಿದ್ದಾರೆ ಇವರು? ರಾಜ್ಯದಲ್ಲಿ ಸರ್ವಪಕ್ಷಗಳನ್ನ ಸಭೆಯನ್ನು ಕರೆದಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಸಲಹೆ ಏನು ಅಂತ ಕೇಳಿದ್ದಾರೆ. ಯಾವುದನ್ನು ಕೂಡ ಮಾಡ್ದೇನೆ ಅವ್ರ ಹತ್ರ ಇದ್ದ ದುಡ್ಡನ್ನು ಕೂಡ ಇಂಡಿಯಾ 9 ಕೋಟಿ ಇದೆ ಸರ್ಕಾರದ ಹತ್ರ, ಅದನ್ನು ಕೂಡ ರಿಲೀಸ್ ಮಾಡಲಿಲ್ಲ. SDRFನಲ್ಲಿ ಹಣನ ರಿಲೀಸ್ ಮಾಡಲಿಲ್ಲ. ಇನ್ನೂ ಕೂಡ ಗುಳೆ ಹೋಗ್ತಾ ಇದ್ದಾರೆ ಜನ. ಕೈಗಳಿಗೆ ಕೆಲಸ ಕೊಡಬೇಕಾಗಿದೆ. ಬರುವಂತಹ ಬೇಸಿಗೆ ಹೆಚ್ಚು ಕಮ್ಮಿ ಜನವರಿ ನಂತರ ಅತ್ಯಂತ ಭೀಕರವಾದಂಥ ಪರಿಸ್ಥಿತಿಯನ್ನು ನಾವು ನೋಡಬಹುದು. ಕುಡಿಯೋ ನೀರು ಹೇಗೆ ಉಳಿಸಬೇಕು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಇಂಥ ಸ್ಥಿತಿನಲ್ಲಿ ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸರ್ಕಾರದ ಈ ನಡೆಯನ್ನು ಖಂಡಿಸ್ತೇವೆ. ಹಿಂದೆ ಅತಿವೃಷ್ಟಿ ಆದಾಗ ಮಾನ್ಯ ಯಡಿಯೂರಪ್ಪನವರು ಡಬ್ಬಿ ಹಿಡ್ಕೊಂಡು ಬೀದಿ ಮೇಲೆ ಭಿಕ್ಷೆ ಬೇಡಿದ್ರು.